ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೋಕೆಡೆ ಎದ್ದುಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಜಲನ್ನು ಶುರು ಮಂತೊಂದುಲ್ಲ. ಸುದ್ದಿಗೊಂಜಲಿಗೆ ಸ್ವಾಗತ. ಕುಡ್ಲದ ಮಿಲಾಗ್ರಿಸ್ ಸೆಂಟರ್ದ ಕಟ್ಟನಾಡು ರಡ್ಡನೇ ಮಳಿಗಡು ಈತನಿಗೆ ಕಾರ್ಯಾಚರಣೆ ಸಂದಿತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದ ಸ್ಥಳಾಂತರ ಆಯ್ನ ಅವೇ ಕಟ್ಟಣದ ಒಂಜನೇ ಕಚೇರಿಡು ಹೊಸ ಕಚೇರಿ ಸೋಮವಾರ ಕಾಂಡೆ ಉದಿಪನಾಂಡು. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಕುಡ್ಲಾ ಮಿಲಾಗ್ರಿಸ್ ಸೆಂಟರ್ ಕಟ್ವಣದ ರಡ್ಡನೇ ಮಾಡಿಗೆಡು ಕಾರ್ಯಾಚರಣೆ ಸಂದಿತ್ತಿನ ಕಚೇರಿ ಇತ್ತೆ ಅವ್ಯ ಕಟ್ವಣದ ಒಂಜನೇ ಮಾಡಿಗೆಗು ವಿಶಾಲ ಜಾಗೆಗು ಸ್ಥಳಾಂತರ ಆದು ಸೋಮವಾರ ಕಾಂಡೆ ಉದಿಪನಾಂಡು. ಕುಡ್ಲಾ ಮಿಲಾಗ್ರಿಸ್ ಚರ್ಚ್ದ ಧರ್ಮಗುರುಕ್ಲು ವಂದನೀಯ ಫಾದರ್ ಬೋನಾವೆಂಚರ್ ನಜ್ರತ್, ಕುಡ್ಲಾ ಇಸ್ಕಾಂದ ಉಪಾಧ್ಯಕ್ಷರು ಪೂಜ್ಯ ಸನಂದನದಾಸ ಸ್ವಾಮೀಜಿ, ಉಳ್ಳಾಲ ಸ್ಮಾರ್ಟ್ ಕ್ಲಾಸ್ದ ನಿರ್ದೇಶಕರು ಅಬ್ದುಲ್ ಸಲಾಂ ಮದನಿ ಅಳಿಕೆ ರಿಬ್ಬನ್ ಬುಡ್ಪಾದು ತುಡರ್ ಬೆಳಗಾದು ಉದಿಪನ ಮಲ್ತೇರು. ₹14 ಕೋಟಿ ದಾತು ವಿನಾಯಿತಿ ಕೊಡುಗೆನು ವಿದ್ಯಾರ್ಥಿನ ಎಡಪುಗಾದು ತ್ಯಾಗ ಮಲ್ತಿನ ಬಸ್ ಮಾಲಕರು ಸಮಾಜಗು ಇಂಚೆನೆ ನನಲಾತು ಸೇವೆ ಮಲ್ಪಡು ಪಂಡದು ವಂದನೀಯ ಫಾದರ್ ಬೋನಾವೆಂಚರ್ ನಜ್ರತ್ ಆಶೀರ್ವಚನದ ಪಾತೆರ ಪಂಡೇರು. ಎರಡನೇದಾಗಿ ಮೇಲಿನ ಮಹಡಿಯಿಂದ ಕೆಳಗೆ ಇಳಿದು ಬರುವುದು ಅದೇ ದೊಡ್ಡ ಸೇವೆ. ಜನರಲ್ಲಿ ತಾವು ಹೋಗುವ ಆ ಅಭಿಪ್ರಾಯವನ್ನು ಈಗ ವ್ಯಕ್ತಪಡಿಸುತ್ತೇವೆ. ಜನರಿಗೆ ಮೇಲೆ ಕರೆಸುವುದಕ್ಕಿಂತ ಇವಾಗ ಕೆಳಗೆ ಬಂದು ಆ ಸೇವೆಯನ್ನು ವಿಸ್ತರಿಸುವ ಆ ಒಂದು ವಿಧಾನ, ಅದಕ್ಕೆ ಕೂಡ ನನ್ನ ಅಭಿನಂದನೆಗಳು ಹಾಗೂ ನನ್ನ ಮಾಹಿತಿ. ಮೂರನೇದಾಗಿ ಮಿಲಾಗ್ರಿಸ್ ಮತ್ತು ಬಸ್ಸು ಸಂಚಾಲಕ ಸಂಘದ ಒಡನಾಟ ಸಾಧಾರಣ 43 ವರ್ಷಗಳು. 43 ವರ್ಷ ಪ್ರೀ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕುವುದಕ್ಕಿಂತ ಮೊದಲೇ ನಮ್ಮ ಸಹವಾಸ. ಅದನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ನೀವು ಬಯಸಿದ್ದೀರಿ. ನಾವು ಕೂಡ ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತೇವೆ. ಇದು ಆಫೀಸ್ ನೋಡುವಾಗ ಇನ್ನೂ ಕೂಡ ಅದು ಹಲವೊಂದು ವರ್ಷ ಮಾತ್ರ ಅಲ್ಲ, ಬಹುಶಃ 100 ವರ್ಷ ಬಾಳ್ತದೆ ಅಂತ ನನ್ನ ಅನಿಸಿಕೆ. ಅದು ಮುಂದುವರಿಯಲಿ ಅಂತ ನನ್ನ ಇನ್ನೊಂದು ಪ್ರಾರ್ಥನೆ. ಬಸ್ ಸಂಚಾರಿ ವ್ಯವಸ್ಥೆ ಸಮಾಜಗ ಸೇತುವೆ ಇತ್ತಿಲಕ ಮಾತೆರೆಗ್ಲ ಸಂಪರ್ಕದ ಕೊಂಡಿ ಸಮಾಜ ಸೇವೆಗ್ಲ ಮಲ್ಲ ಪುದಾರ್ಪಡೆಯಿನ ಸಂಘ ಪಂಡದ ಇಸ್ಕಾನ್ ಉಪಾಧ್ಯಕ್ಷರು ಪೂಜ್ಯ ಸನಂದನದಾಸ ಸ್ವಾಮೀಜಿ ಆಶೀರ್ವಚನದ ಪಾತೆರ ಪಂಡೇರು. ಬ್ರಿಡ್ಜ್ ಇದ್ದಾಗೆ ನಮ್ಮ ಗುರುಪುರದ ಬ್ರಿಡ್ಜ್ ಇರ್ಬೋದು ಅಥವಾ ನೇತ್ರಾವರಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಅನ್ನೋದು ಬೇಕೇ ಬೇಕು. ಬ್ರಿಡ್ಜ್ ಇಲ್ಲದೆ ನಾವು ಕ್ರಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಕಷ್ಟಪಡಬೇಕಾಗ್ತದೆ. ದೋಣಿಯಲ್ಲೋ ಅದರಲ್ಲಿ ಹೋಗ್ಬೇಕು. ಸೊ ಈ ಬಸ್ಸು ಬಂದಿದ್ರಿಂದ ಜನರಿಗೆ ಒಂದು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತಾರಲ್ಲ, ಅದರಲ್ಲೂ ಕೂಡ ತಮ್ಮದೆಲ್ಲ ಒಂದು ದೊಡ್ಡ ಒಂದು ಕೊಡುಗೆ ಇದೆ ಅಂತ ನಾನು ತುಂಬಾ ಸಂತೋಷವಾಗಿ ಹೇಳೋದಲ್ಲೇ. ಜೊತೆಗೆ ಶ್ರೀಮಾನ್ ಮದನಿಯವರು ಹೇಳಿದಾಗೆ ನಿಮಗೆ ಆದ ನಿಮ್ಮದು ಚಾಲೆಂಜಸ್ಗಳುಂಟು, ನಿಮ್ಮದೇ ಆದ ತೊಂದರೆಗಳಿದೆ. ಅದನ್ನೆಲ್ಲ ತಾವು ಸಹಿಸಿಕೊಂಡು ಅದಕ್ಕೆ ಬೇಕಾದಂತ ಒಂದು ಸೊಲ್ಯೂಷನ್ ಅನ್ನ ಮಾಡಿ ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನನಗೆ ಒಂದು ಸನ್ನಿವೇಶ ನೆನಪಾಗ್ತದೆ. ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಬಂದು ಎಲ್ಲಿ ಏನು ಕೊಡ್ಲಿಕ್ಕೆ ಏನೋ ಒಂದು ಗತಿ ಇರಲಿಲ್ಲ. ಆಗ ಅಕ್ಷಯ ಪಾತ್ರೆ ಇಸ್ಕಾನ್ ಅವರಿಗೆ ಒಂದು ರಿಕ್ವೆಸ್ಟ್ ಬಂತು ನಮ್ಮ ಕಮಿಷನರ್ ಆಫೀಸಿಂದ, ತಾವು ಈ ಎಲ್ಲ ಸಂಸ್ಥೆಗಳಿಗೆ ಅಥವಾ ಎಲ್ಲಿ ಅಗತ್ಯ ಇರುತ್ತೆ ಅವೆಲ್ಲ ಹಾಸ್ಪಿಟಲ್ ಅಥವಾ ನಮ್ಮ ಲೇಡಿ ಗೋಶನ್ ಹಾಸ್ಪಿಟಲ್ಗೆ ತಾವು ಊಟ ಸರಬರಾಜು ಮಾಡ್ಬೋದಾ. ಬಸ್ ಮಾಲಕರ್ನ ಬಸ್ ಚಾಲಕರ್ನ ಸೇವೆ ಅವು ತ್ಯಾಗ ತಾಳ್ಮೆದ ಪ್ರತೀಕ ಪಂಡದು
ಸ್ಮಾರ್ಟ್ ಕ್ಲಾಸ್ ನಿರ್ದೇಶಕರು ಬಹುಮಾನ್ಯ ಅಬ್ದುಲ್ ಸಲಾಂ ಮದನಿ ಅಳಿಕೆ ಶುಭ ಹಾರೈಕೆದ ಸಂದೇಶ ಕೊರಿಯರು. ಈ ಬಸ್ಸು ಚಾಲಕರ ಬಸ್ ಮಾಲಕರಾಗಿದ್ದರೆ ನೀವು ಯಾವ ಬಸ್ ಚಾಲಕರು ನಿರ್ವಾಹಕರು ಯಾರು ಇಲ್ಲ ಅಂತ ಕಾಣುತ್ತದೆ. ಆದರೆ ಅದೊಂದು ಸೇವೆ ಅಲ್ಲ, ನಿಜವಾಗಿ ಒಂದು ತ್ಯಾಗವಾಗಿ ನಾನು ಕಾಣ್ತೇನೆ. ಅವರಿಗೆ ಸಿಗುವಂತಹ ಬೈಗುಳಗಳು ಅವುಗಳನ್ನೆಲ್ಲ ಹೂಹಾರಗಳಾಗಿ ಸ್ವೀಕರಿಸಿ ಅವರು ಮಾಡುತ್ತಿರುವ ಸೇವೆ. ಈಗ ಉಳ್ಳಾಳದಿಂದ ಮಂಗಳೂರಿಗೆ ಬಸ್ ಬರುತ್ತೆ, ಅತ್ಯಂತ ವೇಗದಲ್ಲಿ ಬರುತ್ತೆ. ಬರುವಾಗ ರಸ್ತೆ ಬದಿಯಲ್ಲಿ ನಿಂತವನೆಲ್ಲರೂ ಹೇಳ್ತಾರೆ ಇದಾಯ್ತು ಹೋಪಾಟಿಗೆ ಇಮ್ಮೆನ. ಅವನು ಯಾತಕ್ಕೆ ಬರ್ತಾನೆ? ಇಲ್ಲಿ ಹಂಪನಘಟ್ಟ ತಲುಪಿದಾಗ ಅಥವಾ ಕಂಕನಾಡಿ ತಲುಪಿದಾಗ ಅಲ್ಲೊಬ್ಬ ಟೈಮ್ ಕೀಪರ್ ಇರ್ತಾನೆ. ಆ ಟೈಮ್ ಕೀಪರ್ ಈ ಡ್ರೈವರ್ ಅನ್ನ ಮತ್ತೆ ಬೈತಾನೆ, ನಾನು ಲೇಟ್ ಆದ್ರೆ. ಅವನ ಅಷ್ಟು ವೇಗದಲ್ಲಿ ಬಂದು ಇಲ್ಲಿ ಕಂಕನಾಡಿ ತಲುಪಿದಾಗ ಟೈಮ್ ಕೀಪರ್ ಅವನಿಂದ ಬೈಗಳು ಲೇಟ್ ಆಗ. ಮಾತ್ರವಲ್ಲ, ಬಸ್ ಅಲ್ಲಿ ಒಬ್ಬ ಹೋಗುತ್ತಿರುವಂತಹ ಸಮಯದಲ್ಲಿ ಬಸ್ಸಿಗೆ ನಾವು ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ದಿವಸ ಐತಿ ಆಸೀಸ್ ಬರ್ತಿ ಮಾಡಿ ನೀವೆಲ್ಲ ಎಷ್ಟೋ ಕಷ್ಟಪಡ್ತಿದ್ದೀವಿ. ಅದೇ ರೀತಿ ಒಂದು ಬಸ್ ಮನೆ ಇದ್ದಂತೆ ಎಷ್ಟು ಜನ ಒಂದು ದಿವಸ ಹತ್ತಿ ಇಳಿಯುತ್ತಾರೆ. ಅದರಲ್ಲಿ ಆ ಧರ್ಮದವನು, ಈ ಧರ್ಮದವನು, ಜಾತಿ ಆ ಜಾತಿಯವನು, ಈ ಪಕ್ಷದವನು, ಅದರೊಟ್ಟಿಗೆ ಹುಚ್ಚ ಗುಡುಕ್ಕ, ಕೈ ಇಲ್ಲದವ, ಕಾಳಿಲ್ಲದವ, ವಯಸ್ಕರು ಎಲ್ಲರನ್ನ ನಿಯಂತ್ರಿಸುವಂತಹ ಒಂದು ತ್ಯಾಗವಾಗಿರುತ್ತೆ. ಒಂದು ಬಸ್ಸು ಎಷ್ಟು ಬೈಬಳ ತಿಂತಾರೆ ಅಂತ ನೋಡಿ ನೀವು. ಬಸ್ ಮಾಲಕರ ಸಂಘದ ವಕೀಲರು ಬೆಂಗಳೂರದ ನಾಗೇಶ್ ಎಂವಿ ಲೇಸುಗದಿಗಿಡಿತೇರು. ಬಸ್ ಮಾಲಕರ ಸಂಘದ ಮಾಜಿ ಅಧ್ಯಕ್ಷರನಕಲು ಜಯರಾಮ್ ಶೇಖ, ನೆಲ್ಸನ್ ಪಿರೇರಾ, ದಿಲ್ರಾಜ್ ಆಳ್ವಾ ಇಂಚಿತಿ ಪ್ರಮುಖರು ಬಸ್ ಮಾಲಕರು ಸಭೆಟು ಪಾಲ್ಪಡೆದಿದ್ದರು. ಬಸ್ ಮಾಲಕರ ಸಂಘದ ಅಧ್ಯಕ್ಷರು ಅಜೀಜ್ ಪರ್ತಿಪಾಡಿ ಸಭೆ ನಿತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡರು. ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಿಲಾರ್ ಸೊಲ್ಮೆ ಸಂದಾಯರು. ಉದಿಪನ ಲೇಸಿರದ ದುಂಬು ಕಚೇರಿ ಉದಿಪನದ ಅಂಗವಾದ ಗಣಹೋಮಾದಿ ವೈದಿಕ ವಿಧಿಗಳು ನಡೆದರು. ಕೊಳ್ಳಿಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲು ವೇದಮೂರ್ತಿ ಭಾಸ್ಕರ್ ಐತಾಳ್ ಪೂಜಾ ವಿಧಿಗಳನ್ನು ನಡಪಾತ್ಕೊರಿಯರು. ಸುದ್ದಿವಂಚಲಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಜ್ಯದೊರ್ಮೆ ಸಂಚಾರ ಮಂತದ ಮಾತೆರ್ನಲ ಅಭಿಮಾನ ಪ್ರೀತಿ ವಿಶ್ವಾಸನ ಪಡೆಯಿನ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇತ್ತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿದ ಉಪಾಧ್ಯಕ್ಷರಾದ ಆಯ್ಕೆ ಐನ ಹಿನ್ನೆಲೆಡೆ ಅಲೆಮಾರಿ ಒಕ್ಕೂಟದ ಪ್ರತಿನಿಧಿನಕಲು ರಾಜ್ಯದೊರ್ಮೆರ್ದು ಬೇತೆ ಬೇತೆ ಜಿಲ್ಲೆರ್ದು ಕುಡ್ಲಾಗ ಬರ್ತದೆ. ಕುಡ್ಲ ಪ್ರೆಸ್ ಕ್ಲಬ್ಡು ಅರೆಗೆ ಅಭಿಮಾನ ಪ್ರೀತಿ ವಿಶ್ವಾಸದ ಮಾನದಿಗಿನ ಸಂದಾಯರು. ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಜಡೊರ್ಮೆ ಸಂಚರಿಸಾದ ಅಲೆಮಾರಿಲೆನು ಒಗ್ಗೂಡಿಸಾದ ಒಕ್ಕೂಟ ರಚನೆ ಮಲ್ತದ. ಒಕ್ಕೂಟದ ಗೌರವ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇತ್ತೆಲ್ಲ ಅಲೆಮಾರಿ ಒಕ್ಕೂಟಗೂ ಮಾರ್ಗದರ್ಶಕರಾದ ಉಲ್ಲೇರು. ಇಂಚೀಪ ಬಿಜೆಪಿದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಉಪಾಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆಯ್ಕೆಯಾಯಿನ ಹಿನ್ನೆಲೆಡು ಅಲೆಮಾರಿ ಒಕ್ಕೂಟದ ವತಿರ್ದು ರವೀಂದ್ರ ಶೆಟ್ರಿಗೂ ಕುಡ್ಲ ಪ್ರೆಸ್ ಕ್ಲಬ್ ಸಭಾಂಗಣಡು ಸೋಮವಾರ ಕಾಂಡೆ ಅಭಿಮಾನದ ಮಾನಾದಿಗೆ ಮಲ್ತೇರು.
ಇಪ್ಪತ್ತು ಪಾತೆರ್ನ ಅಲೆಮಾರಿ ಒಕ್ಕೂಟದ ರಾಜ್ಯ ಅಧ್ಯಕ್ಷರು ಬೆಂಗಳೂರದ ಪ್ರಕಾಶ್ ಎಂ, ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮನ ಸ್ಥಾಪಿಸಾಯನ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪರು ಅವೆತ ಸುರುತ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟರನ್ನು ನಿಯುಕ್ತಿ ಮಂತದ ಅಲೆಮಾರಿಲನ ಅಭಿವೃದ್ಧಿಗೆ ಮಲ್ಲ ಕೊಡುಗೆ ಕೊಡ್ತೇರು. ರವೀಂದ್ರ ಶೆಟ್ಟರ್ಲ ತಂಕ ತಿಕ್ಕಿನ ಅವಕಾಶನ ಉಪಯೋಗ ಮಲ್ತದ ರಾಜ್ಯ ಡೋರ್ಮೆ ಪ್ರತಿ ಜಿಲ್ಲೆಗೆ ಪೋದು ಅಲೆಮಾರಿಲೆನ ಒಟ್ಟು ಮಲ್ತದು ಒಕ್ಕೂಟ ರಚನೆ ಮಲ್ತದು ಮಾತೆರೆಲ್ಲ ಒಂಜಿ ಮಲ್ಪೆರೆ ಕಾರಣ ಆತೇರು. ಅಲೆಮಾರಿಲೆನ ಶಕ್ತಿಲ್ನ ತೋಚಾಯರೆ ಕಾರಣ ಆತೇರು ಪಂಡದು ಅಭಿನಂದನದ ಪಾತೆರ ಪಂಡೇರು. ನಮ್ಮ 40 ವರ್ಷಗಳ ಈ ಅಲೆಮಾರಿಗಳ ಒಂದು ಸಾಧನೆ, ನಮ್ಮ ಅಲೆಮಾರಿಗಳ ಒಂದು ಗುರುತಿಸುವಂಥ ಕೆಲಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇವರು ಅಧ್ಯಕ್ಷರಾದ ನಂತರ ಈ ಅಲೆಮಾರಿಗಳ ಕಲೋತ್ಸವ, ಸಾಂಸ್ಕೃತಿಕ, ಇವರ ಒಂದು ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿರ್ತಕ್ಕಂಥದ್ದೇ ರವೀಂದ್ರ ಶೆಟ್ಟಿಯವರು. ಅವತ್ತು ನಮ್ಮ ಈ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲನೇ ವರ್ಷದ ಕಳೆದ ವರ್ಷ ಈ ಅಲೆಮಾರಿಗಳ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಅಂದು ನಾವು ಸುಮಾರು 1,500 ಜನ ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಸೇರಿ ಎಲ್ಲ ಜಿಲ್ಲೆಗಳಿಂದ, ಗ್ರಾಮಗಳಿಂದ, ಪಟ್ಟಣಗಳಿಂದ ಜನಸ್ತೋಮವಾಗಿ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ರು. ಅದರ ಕನಸು ನಮ್ಮದು 40 ವರ್ಷಗಳ ಕನಸಾಗಿತ್ತು ನಮ್ಮ ಅಲೆಮಾರಿಗಳ ಜೀವನದ್ದು. ಅವತ್ತು ಮೊದಲ ಬಾರಿಗೆ ಇವತ್ತು ನಮ್ಮ ಅಲೆಮಾರಿಗಳ ಮಕ್ಕಳದೇ ಅವರು ಏನು SSLCನಲ್ಲಾಗ್ಬೋದು, PUCನಲ್ಲಾಗ್ಬೋದು 90 ಅಂಕಗಳಿಂದ ಮೇಲ್ಪಟ್ಟಂಥ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕಂತೇಳಿ ನಮ್ಮ ಅಲೆಮಾರಿಗಳ ಒಂದು ಸರ್ಟಿಫಿಕೇಟು ಮತ್ತು ಮೊಮೆಂಟು ಕೊಟ್ಟು ಅವ್ರಿಗೊಂದು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ದೇ ನಮ್ಮ ರವೀಂದ್ರ ಶೆಟ್ಟಿ. ಆಮೇಲೆ ನಮ್ಮ ಅಲೆಮಾರಿಗಳಲ್ಲಿ ಹಲವಾರು ಸಾಧನೆಗಳಿತ್ತು. ಕಲೆಯಲ್ಲಾಗ್ಬೋದು, ನಾಟಕ ರಂಗದಲ್ಲಾಗ್ಬೋದು, ಹಾಡುಗಾರಿಕೆಯಲ್ಲಾಗ್ಬೋದು. ಆ ಸಾಧಕರಿಗೆ ಸಾಧಕ ರತ್ನ ಎಂಬತಕ್ಕಂಥ ಆ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ನಮ್ಮ ರವೀಂದ್ರ ಶೆಟ್ಟಿಯವರು. ಇವತ್ತು ಆ ಒಂದು ಅಭಿಮಾನಕ್ಕೋಸ್ಕರ, ಆ ಒಂದು ಅವರು ನಮ್ಮನ್ನು ಗುರುತಿಸೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಏನೇ ಕೆಲಸ ಇದ್ದರೂ, ಏನೇ ಕಾರ್ಯಕ್ರಮಗಳಿದ್ರು ನೋಡಿ, ಬೆಳಗಾವಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಪ್ರತಿ ಜಿಲ್ಲೆಗಳಿಂದ ಇವತ್ತು ನಾವು ಸೇರ್ತಕ್ಕಂಥ ಭಾಳ ಶಾರ್ಟಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ನಮ್ಗೆ ಬೇಡ ಅಂದರು. ನಾನು ಕಳೆದ ಒಂದು 15 ದಿವಸದಲ್ಲಿ ಹೇಳಿದೆ, ಸರ್ ನಿಮಗೆ ನಾವೊಂದು ಮಂಗಳೂರಿನಲ್ಲಿ ನಾವೊಂದು ಅಭಿನಂದನೆ ಮಾಡಬೇಕು ಸರ್ ಅಂತಂದೆ. ನಾನು ಉದಾಹರಣೆ 15 ದಿವಸದಿಂದ ನಾನು ಶ್ರೀನಿವಾಸ್ ಅವ್ರಿಗೆ ಕರೆ ಮಾಡಿದ್ದೆ, ಸರ್ ನಾನು ರಾಜ್ಯಾಧ್ಯಕ್ಷ, ನಮ್ಮ ರವೀಂದ್ರ ಶೆಟ್ಟಿ ಅವರು ಬೇಡ ಅಂತ ಇದ್ದಾರೆ, ನಮಗೆ ನಿಜವಾಗ್ಲೂ ಅವ್ರಿಗೊಂದು ಅಭಿನಂದನೆ ಮಾಡಬೇಕು ಸರ್, ನನಗೆ ಮಂಗಳೂರಿನಲ್ಲಿ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಕೇಳಿದೆ. ಬೇಡ ಬಿಲ್ಕುಲ್ ಅಂತಂದು. ಆದರೂ ಸಹ ನಾವು ಒತ್ತಾಯ ಪೂರ್ವಕವಾಗಿ ಅಭಿಮಾನದ ಮಾನಾದಿಗೆ ಪಡೆಯೊಂದು ಪಾತೆರ್ನ ರವೀಂದ್ರ ಶೆಟ್ರು ಅಲೆಮಾರಿಲಿನ ಬದುಕನ್ನು ತನ್ನ ಕನ್ನಡ ತೂತೆ ಅಕ್ಲಿನ ಸ್ಥಿತಿಗತಿನ ತೂದು ತಂಕ ತಿಕ್ಕಿನ ಅವಕಾಶಡು ಅಕ್ಲಿನ ಬದುಕಿಗೆ ದಾದಾಂಡಲ ಎಡ್ಡೆ ಮಲ್ಪೊಡು ಪಂಡದು ಪ್ರಯತ್ನ ಬತ್ತೆ ಇತ್ತೆ ಅಲೆಮಾರಿ ಒಕ್ಕೂಟದ ಮೂಲಕ ತಾನು ಏಪಲ ಅಲೆಮಾರಿಲಿನ ಒಟ್ಟಿಗೆ ಉಪ್ಪೆ ಅಕ್ಲಿನ ಅಭಿವೃದ್ಧಿಗೆ ನನಲಾತು ಪ್ರಯತ್ನ ಬರ್ಪೆ ಪಂಡ ತೆರಿಪಾಯಿರು. ಅಧ್ಯಕ್ಷನಾಗಿ ಏನು ನಮ್ಮ ಮುಖ್ಯಮಂತ್ರಿಗಳು, ನನ್ನ ರಾಜಕೀಯ ಗುರುಗಳು, ಅತ್ಯಂತ ಒಂದು ಹೋರಾಟಗಾರರು, ರೈತ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ನಮ್ಮನ್ನು ಅಧ್ಯಕ್ಷ ಮಾಡಿದಾಗ ಈಗ ಬಹಳಷ್ಟು ಜನ ವೇದಿಕೆಯಲ್ಲಿ ಮಾತನಾಡಿದರು. ಒಂದು ಮಾತು ಬಂತು, ಏನು ಅಂತ ಹೇಳಿದ್ರೆ, ಅಲೆಮಾರಿ ಅಲ್ಲದವನನ್ನು ರಾಜ್ಯ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಆ ಬಳಿಕ 2 ತಿಂಗಳಲ್ಲಿ ಎಲ್ಲರೂ ಕೂಡ ಚೇಂಜ್ ಆದ್ರಂತೆ. ಈಗ ಅವ್ರು ಮಾತನಾಡಲಿಕ್ಕೆ ಹೇಳಿದೆ, ನಾನು ಮಾಡಿದ್ರಂದು ಭಾಳ ಒಳ್ಳೆದೇ ಆಯಿತು ಅಲೆಮಾರಿಗಳಂತ. ಏನೇ ಇರಲಿ, ನಾನು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೇನೆಂಬ ತೃಪ್ತಿ ನಮಗೆ ಇದೆ. ಅದೇ ಸಂದರ್ಭದಲ್ಲೂ ಕೂಡ ಈ ಒಕ್ಕೂಟವನ್ನು ಕೂಡ ನಾನು ಸಮಾನ ಮನಸ್ಕರ ಜೊತೆ ಸೇರಿಸಿಕೊಂಡಿದ್ದೇನೆ. ಈಗ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ನಿಜವಾಗಿಯೂ ಕೂಡ ಅತ್ಯಂತ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಜೀವನವನ್ನು ಸಾಗಿಸ್ತಕ್ಕಂಥ ನಮ್ಮ OBC ಅಥವಾ ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿ ಬರತಕ್ಕಂಥ ಈ 46 ಜಾತಿ ಜನಾಂಗಗಳು, ನಮ್ಮ ದುಂಬಿದಾಸ, ನಮ್ಮ ಗಿಸಾಡಿ, ಗೊಲ್ಲ ಸಮಾಜ, ಜೋಗಿ ಸಮಾಜ, ಹೆಲವ ಸಮಾಜ, ನಮ್ಮ ಗೋಂದಲಿ ಸಮಾಜ, ಬೈಲ್ಪತ್ತರ್ ಸಮಾಜ, ಹಾವಡಿಗರ ಸಮಾಜ, ದರ್ವೇಶಿ ಸಮಾಜ, ಈ ರೀತಿಯಾಗಿ 46 ಜಾತಿ ಜನಾಂಗದವರು, ಈ ಒಂದು ದುಂಬಿದಾಸ ಪ್ರಕಾಶ್ ರಾಜ್ಯಾಧ್ಯಕ್ಷರು ದುಂಬಿದಾಸ ಸಮಾಜದವರು, ದುಂಬಿದಾಸ ಸಮಾಜ, ಈ ರೀತಿಯಾಗಿ 46 ಜಾತಿ ಜನಾಂಗದ ಸಮಾಜದವರು ಇದ್ದಾರೆ. 100ರಲ್ಲಿ ಒಂದು 5% ಜನ ಸ್ಥಿತಿವಂತರು, ಪ್ರಕಾಶನಂತವರು ಸ್ವಲ್ಪ ಜನ ಇದ್ದಾರೆ. ಆದರೆ ಅದರ ಕೆಳಗಡೆ ನೋಡಿದರೆ ಆ ಕಡೆ ಗುಡಿಸಲು ಅಲ್ಲ,
ಈ ಕಡೆ ಡೇರೇನೂ ಅಲ್ಲ. ಆ ರೀತಿಯಾದ ವಾಸಸ್ಥಾನವನ್ನು ಮಾಡುವಂಥ ಒಂದು ರೀತಿಯಾದ ಶೋಚನೀಯ ಸ್ಥಿತಿಯಲ್ಲಿ ಜೀವನ ಮಾಡತಕ್ಕಂಥ ಇವತ್ತು ಉಳ್ಳವರ ಜೊತೆ ಬಹಳಷ್ಟು ಜನ ಇರ್ತಾರೆ, ಇಲ್ಲದವರ ಜೊತೆ ನಾವಿರಬೇಕು ಎಂಬ ನಿರ್ಧಾರವನ್ನು ಮಾಡಿಕೊಂಡು ನಾನು ಈ ಸಂಘಟನೆ ಸ್ಥಾಪನೆ ಮಾಡಿ ಆವಾಗ ಸರ್ಕಾರದ ಸತ್ಯಸೇನೆ ಹೇಳಿದಂತೆ ಸರ್ಕಾರದ ಕಾರ್ ಇತ್ತು, ಎಲ್ಲ ವ್ಯವಸ್ಥೆ ಇತ್ತು, ರಾಜ್ಯ ಸಚಿವ ಸ್ಥಾನಮಾನ ಕೂಡ ನನಗಿತ್ತು. ಆದರೆ ಈಗ ಅಧಿಕಾರ ಹೋದ ನಾನು ಮಾತನ್ನು ಹೇಳಿದ್ದೆ ನಿಗಮದ ಅಧ್ಯಕ್ಷನಾಗಿದ್ದಾಗ, ಯಾವ ರೀತಿ ಅಂತ ಹೇಳಿದ್ರೆ ಅಧ್ಯಕ್ಷನಾಗಿ ಇರಲಿ ಇಲ್ಲದೆ ಇರಲಿ ನಾನು ಈ ಅಲೆಮಾರಿ ಜನರ ಜೊತೆ ಇರ್ತೇನೆ ಅಂತೇಳಿ ಆ ಕೊಟ್ಟ ಮಾತಿಗೆ ತಪ್ಪು ಬರುತ್ತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನನ್ನ ಉಸಿರಿರುವ ತನಕ ಈ ಅಲೆಮಾರಿ ಜನಾಂಗದ ಜೊತೆ ನಾನು ಖಂಡಿತವಾಗಿಯೂ ಇರ್ತೇನೆ ಎಂಬ ಮಾತನ್ನು ನಾನು ಹೇಳಿದ್ದೇನೆ, ಖಂಡಿತವಾಗಿಯೂ ಇರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ಹೇಳುತ್ತಾ ಬರ್ತಕ್ಕಂಥ ದಿನಗಳಲ್ಲಿ ಅಲೆಮಾರಿ ಜನರಿಗೂ ಕೂಡ ಇತರರಂತೆ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡು ಅವರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಸಬಲರು ಎನ್ನುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಎಂಬಂತ ಅನಿವಾರ್ಯತೆ ಖಂಡಿತವಾಗಿಯೂ ನನಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿಯ ಅಧ್ಯಕ್ಷರು ಸತೀಶ್ ಕುಂಪಲ, ಒಕ್ಕೂಟದ ಉಪಾಧ್ಯಕ್ಷರು ಶ್ರೀನಿವಾಸ್ ಕಟ್ಟೆಮಣಿ ಕೊಪ್ಪಳ, ಬಾಗಲಕೋಟೆದ ಭೀಮಾರಾವ್ ವಾಸ್ಟರ್, ಶಿವರಾಮ್ ಬಳೆಗಾರ, ನಿರ್ದೇಶಕರು ಹರೀಶ್ ಮೂರ್ತಿ ಬೆಂಗಳೂರು, ಸಂಪಂಗಿರಾಮು ಕೊಪ್ಪಳ, ಟಿ ಮಂಜುನಾಥ್ ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಕೇಶವನಾಥ್, ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರು ಬಸವರಾಜ್ ನಂಜನಗೂಡು, ಉಪಾಧ್ಯಕ್ಷರು ರಾಮಕೃಷ್ಣ ಹೆಳವ, ಪ್ರಧಾನ ಕಾರ್ಯದರ್ಶಿ ಯದುರಾಜ್ ಯಾದವ್, ಕುಡ್ಲದ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಬಿಜೆಪಿ ಪ್ರಮುಖರು ಸಂಜಯ್ ಪ್ರಭು, ನಿತಿನ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಗೊಳ್ಳಿದ್ದರು. ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಕುಮಾರ್ ಚಿತ್ರದುರ್ಗ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡದ ಸಭೆ ಸ್ಥಾರಿಕೆ ಮಾಡ್ತಾರೆ. ವಿಶೇಷ ಪಂಡ ಕರ್ನಾಟಕ ರಾಜ್ಯ ಅಲೆಮಾರಿ ಒಕ್ಕೂಟದ ಬೇತೆ ಬೇತೆ ಜಿಲ್ಲೆದ ಸುಮಾರು 40 ಜನ ಸದಸ್ಯರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟರನ ಅಭಿಮಾನದ ಕಾರ್ಯಕ್ರಮಕ್ಕೆ ಬತ್ತದು. ರವೀಂದ್ರ ಶೆಟ್ಟರಿಗೆ ಎಡಪು ಬಯಕದು ಅರೆಗೂ ಜಿಲ್ಲೆದ ಉಪಾಧ್ಯಕ್ಷ ಸ್ಥಾನಮಾನ ಆತ್ತು ಬದಲ್ಗು ಬಿಜೆಪಿದ ರಾಜ್ಯ ಮಟ್ಟದ ಸ್ಥಾನಮಾನ ಕೊಡ್ದು ತಂಕ್ಲನ ಅಲೆಮಾರಿ ಒಕ್ಕೂಟಗ ಶಕ್ತಿ ದಿಂಜಾವಡು ಪಂಡದ ಕೇನುಂಡೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿದ ಮುತಾಲಿಕೆ ನಡತಿನ 2023-24 ಸಾಲದ ವೀರರಾಣಿ ಹಬ್ಬಕ್ಕ ಉತ್ಸವಡು ಪ್ರೊಫೆಸರ್ ಅಮೃತ್ ಸೋಮೇಶ್ವರನ ಸಂಸ್ಮರಣ ಕಾರ್ಯಕ್ರಮವನ್ನು ವಿಶೇಷವಾದ ನಡಪಾಯರು. ಇಂದೇನು ಹಬ್ಬಕ್ಕನ ವಂಶಸ್ಥರು ಮೂಡಬಿದ್ರದ ಅಕ್ಷತಾ ಆದರ್ಶ್ ಜೈನ್ ಉದಿಪನದ ಚಾಲನೆ ಕೊರಿಯರು. ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮುತಾಲಿಕೆಡು ವೀರರಾಣಿ ಹಬ್ಬಕ್ಕ ಉತ್ಸವ 2023-24 ಪ್ರೊಫೆಸರ್ ಅಮೃತ್ ಸೋಮೇಶ್ವರ ಸಂಸ್ಮರಣೆ ಕಾರ್ಯಕ್ರಮ ಶನಿವಾರ ಇಡೀ ದಿನ ನಡೆದಂಡು. ಕಾಡೆ ಆಕರ್ಷಕ ತುಳುನಾಡ ಜನಪದ ದಿಬ್ಬಣ ಮಾಸ್ತಿಕಟ್ಟೆ ಭಾರತ್ ಹೈಸ್ಕೂಲ್ ಕೈತಲರ್ದು ಉಳ್ಳಾಲ ನಗರಸಭೆದ ಮಹಾತ್ಮ ಗಾಂಧಿ ರಂಗಮಂದಿರ ಮುಟ ನಡೆದಂಡು. ನಗರಸಭೆ ಮಹಾತ್ಮ ಗಾಂಧಿ ರಂಗಮಂದಿರದ ವಟಾರ ಅಟನೆ ಮಲ್ದಿನ ಹಬ್ಬಕ ಉತ್ಸವಗ ಚೌಟೇರ್ನ ಅರಮನೆ ಮೂಡಬಿದ್ರೆ ಹಬ್ಬಕ ವಂಶಸ್ಥೆ ಬೊಕ್ಕ ವೀರರಾಣಿ ಹಬ್ಬಕ ಜೈನ ಮಹಿಳಾ ಸಂಘ ಕುಡ್ಲದ ಕಾರ್ಯದರ್ಶಿ ಅಕ್ಷತಾ ಆದರ್ಶ್ ಜೈನ್ ಚಾಲನೆ ಕೊಡ್ದು ವೀರರಾಣಿ ಹಬ್ಬಕ್ಕ ಉಳ್ಳಾಲ ಬೊಕ್ಕ ಮೂಡಬಿದ್ರೆಗೂ ಮಾತ್ರ ಸೀಮಿತ ಆತು ಆರು ಇಡೀ ಭಾರತ ದೇಶದ ಮಗಲು. ಈ ನಿಟ್ಟಿಡು ವೀರರಾಣಿ ಹಬ್ಬಕ್ಕ ಉತ್ಸವನ ಇಡೀ ಭಾರತ ದೇಶದೊರ್ಮೆ ಆಚರಿಸಾವಲಕ ಆವಡು ಪಂಡ ತೆರಿಪಾಯರು. ಶೌರ್ಯವನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಮತ್ತೊಮ್ಮೆ ಸುಸಜ್ಜಿತವಾದಂತಹ ಆಧುನಿಕ ಯುದ್ಧ ನೌಕೆಗಳ ಜೊತೆಗೆ ಉಳ್ಳಾಲಕ್ಕೆ ದಾಳಿಯನ್ನು ಮಾಡ್ತಾರೆ. ಉಳ್ಳಾಲಕ್ಕೆ ದಾಳಿಯನ್ನು ಮಾಡಿದರೆ ಕೂಡ ಅಲ್ಲಿ ಅವರಿಗೆ ಉಳ್ಳಾಲದಲ್ಲಿ ರಾಣಿಯಾಗಲಿ ಸೈನಿಕರಾಗಲಿ ಯಾರೂ ಕೂಡ ಕಂಡುಬರುವುದಿಲ್ಲ. ಪೋರ್ಚುಗೀಸರು ಅಂದ್ಕೊಳ್ತಾರೆ ಬಹುಶಃ ರಾಣಿ ಹಬ್ಬಕ್ಕ ಪೋರ್ಚುಗೀಸರಿಗೆ ಹೆದರಿ ಊರನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಕೊಂಡು. ಆದರೆ ರಾಣಿ ಹಬ್ಬಕ್ಕ ತನ್ನೆರಡು ಕೈಗಳಲ್ಲಿ ಕತ್ತಿಯನ್ನು ಜಳಪಿಸುತ್ತಾ ಶ್ವೇತ ವಸ್ತ್ರಧಾರಿಣಿಯಾಗಿ ಕುದುರೆಯ ಲಾಳವನ್ನು ಬಾಯಲ್ಲಿ ಕಚ್ಚಿಕೊಂಡು ದುರ್ಗೆಯಂತೆ
ಕಾದಾಟಕ್ಕೆ ಇಳಿತಾಳೆ. ನಿರ್ಣಾಯಕ ಜಯ ಅಬ್ಬಕ್ಕಳದಾಗ್ತದೆ. ಪೋರ್ಚುಗೀಸರಿಗೆ ಗೊತ್ತಾಗ್ತದೆ ಏನು ಅಂತ ಹೇಳಿದರೆ, ಅಬ್ಬಕ್ಕಳನ್ನು ಸೋಲಿಸುವಂಥದ್ದು ಬಹಳ ಸುಲಭವಾದಂಥ ಕೆಲಸ ಅಲ್ಲ, ಎದುರಾಗಿ ನಿಂತು ಆಕೆಯನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು ಆಗ ಪೋರ್ಚುಗೀಸರು ಕುತಂತ್ರದಿಂದ, ಮೋಸದಿಂದ ಆಕೆಯ ಬೆನ್ನಿನ ಹಿಂದೆ ದಾಳಿಯನ್ನು ಮಾಡಿ ಆ ಮೂಲಕವಾಗಿ ಆಕೆ ವೀರ ಮರಣವನ್ನು ಅಪ್ಪುವಂತೆ ಮಾಡ್ತಾರೆ. ವಿಶ್ರಾಂತ ಕುಲಪತಿರು ಡಾಕ್ಟರ್ ಚಿನ್ನಪ್ಪ ಗೌಡ ಪಾತಿರೊಂದು ಇತಿಹಾಸಕಾರರು ಉಲ್ಲೇಖಿಸಾಯಿನ ಆಂಗ್ಲ ಭಾಷೆಡು ಉಲ್ಲೇಖಿತ ಒಂಜಿ ಲೇಖನಡು ಭಾರತದ ಕೆಚ್ಚೆದೆತ ವೀರರಾಣಿಲೆನ 11 ಜನಕ್ಲೆಡು ವೀರರಾಣಿ ಅಬ್ಬಕ್ಕನ ಪುದರು ಆದನೆ ತಾದು ಉಲ್ಲೇಖ ಆದಿಪ್ಪುನವು ನಮಕ್ ಅಭಿಮಾನ ಪಡೆಯುವ ವಿಚಾರ ಪಂಡು ತೆರಿಪಾಯರು. ತಾಯಿನಾಡನ್ನು ಉಳಿಸಿ, ಇದೊಳ ಘೋಷಣೆಯ ಮಾತುಗಳು. ಹಬ್ಬಕ್ಕೆ ಹೇಳ್ತಾಳೆ, ತಾಯಿನಾಡನ್ನು ಉಳಿಸಿ, ಭೂಮಿ, ನೆಲ ಮತ್ತು ಸಮುದ್ರದ ಮೇಲೆ ನಿಂತು ಹೋರಾಡಿ. ಇದೆಲ್ಲ ಆಧಾರ ಇಟ್ಟುಕೊಂಡು ಬರೆದ ಇತಿಹಾಸ ಇದು. ನೆಲ ಮತ್ತು ಸಮುದ್ರದ ಮೇಲೆ ನಿಂತು ಹೋರಾಡಿ, ಎಲ್ಲ ದಾರಿಗಳಲ್ಲಿ ಮತ್ತು ಕಿನಾರೆಗಳಿಂದ, ಸಿಶೋರ್ ಅಲ್ಲಿಂದ ಹೋರಾಡಿ, ಮತ್ತೆ ಅಂತಿಮವಾಗಿ ನಮ್ಮ ಎಲ್ಲ ವೈರಿಗಳನ್ನು ನೀರಿಗೆ ತಳ್ಳಿ ಅಂತ ಅವಳು ಘೋಷಣೆ ಕೊಡ್ತಾಳೆ. ಅವಳ ಯುದ್ಧದ ಕ್ರಮಗಳು ನೋಡಿ, ಸಮುದ್ರವನ್ನು ಅವಳು ಹೇಗಾಗ ಬಳಸಿಕೊಳ್ತಾಳೆ ಯುದ್ಧಕ್ಕೆ ಅಂತ. ನೆಲವನ್ನು ಮತ್ತು ಜಲವನ್ನು ಈ ಎರಡು ಕಡೆಗಳಿಂದ ಪೋರ್ಚುಗೀಸರಿಗೆ ಬಹುಶಃ 3-4 ಬಾರಿ ಯುದ್ಧ, ಹಬ್ಬಕ್ಕ ಒಬ್ಬಳು ಇಬ್ಬರು ಅಂತ ಇಟ್ಟುಕೊಂಡ್ರು ಕೂಡ ಸುಮಾರು 3 ಅಥವಾ 4 ಬಾರಿ ಯುದ್ಧ ಮಾಡಿ ಅವಳು ಯಶಸ್ವಿಯಾಗಿದ್ದಾಳೆ. ಡೆಲ್ಲೆ ಬಂದಾಗ ನೆನಪಿಸಿದ್ರು ಒಂದೇ ಮಾತು, ಅವಳು ಇಂಥ ಅವಳ ತಾಯ್ತನ ನೋಡಬೇಕು ನೀವು. ಅವನು ಬಂದಾಗ ಇವಳು ಕೇಳುವುದಂತೆ, ನೀನು ಯಾಕೆ ಇಲ್ಲಿಗೆ ಬಂದೆ? ನೀನು ದೊಡ್ಡ ದೊಡ್ಡ ನಗರಗಳನ್ನು ನೋಡಿದ ನೀನು ಈ ಕಾಡು ಪ್ರದೇಶ ಉಳ್ಳಾಲಕ್ಕೆ ಯಾಕೆ ಬಂದಿ? ಆಗ ಅವನು ಹೇಳ್ತಾನೆ, ನಿನ್ನ ರಾಜ್ಯ ನೋಡುವುದಕ್ಕೆ ಬಂದುದಲ್ಲ, ನಾನು ರಾಣಿಯನ್ನು ನೋಡುವುದಕ್ಕೆ ಬಂದೆ ಅಂತ. ಚಲನಚಿತ್ರ ನಟಿ ಸರೋಜಿನಿ ಎಸ್ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಗುರ್ಕಾರ್ಮದ ಪಾತ್ರ ಪಂಡೇರು. ಭಾಳಷ್ಟು ಸಮಯದಿಂದ ಬಾಕಿ ಉಳಿದಂಥ ನಾನು ಈಗಾಗಲೇ ಮೊನ್ನಾಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಹತ್ರ ಒಂದು ಮೀಟಿಂಗ್ ಮಾಡಿ ಏನು ನಾನು ಬಹುಶಃ ಅವತ್ತು 2018ರಲ್ಲಿ ವೀರನ ಹಬ್ಬಕ್ಕ ಭವನಕ್ಕೆ 8 ಕೋಟಿ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಬಹುಶಃ ತದನಂತರ ಬಂದ ಬೇರೆ ಅಕಾಡೆಮಿಗೆ ನಾವು ಇವತ್ತು ಮಾಡಿ ನಾನೊಂದು ಭಾಳ ಸ್ಪಷ್ಟವಾಗಿ ಮೀಟಿಂಗಲ್ಲಿ ಹೇಳಿದ್ದೇನೆ, ನನಗೆ ಉಲ್ಲಾಸ ಕ್ಷೇತ್ರದಲ್ಲಿ ಅತಿ ಶೀಘ್ರದಲ್ಲಿ ವೀರರಾಣಿ ಹಬ್ಬಕ್ಕ ಭವನ ಮತ್ತು ಬ್ಯಾರಿ ಅಕಾಡೆಮಿ 2 ಕೂಡ ಒಂದೇ ದಿವಸ ಶಂಕುಸ್ಥಾಪನೆ ಮಾಡಿ ಒಂದು ಕೆಲಸ ಒಟ್ಟಿಗೆ ಪ್ರಾರಂಭ ಆಗಬೇಕು. 2 ಕೂಡ ಫೈಲ್ ರೆಡಿ ಮಾಡಿಕೊಂಡು ಈಗ 2 ಕೂಡ ಇವತ್ತು ತಯಾರಾಗಿ ಇವತ್ತು ನಿಂತಿದೆ. ಅದಕ್ಕಾಗಿ ಬಹುಶಃ ಇದು ಆದಷ್ಟು ಬೇಗನೆ ಬರಲಿ, ಎಲ್ಲ ಕೂಡ ಖಾಲಿ ಕೂಡಿ ಬರಬೇಕು. ಇದಕ್ಕೆ ಕೂಡ ಕಾಲ ಬಂದಿದೆ ಅಂತ ಹೇಳಿಕೊಳ್ತಾ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಯಾವ ರೀತಿ ಉತ್ತಮವಾಗಿ ತಗೊಂಡು ಹೋಗ್ಬೋದು ಅಂತೇಳಿ ಇದನ್ನು ಚರ್ಚೆ ಮಾಡಿ, ನಾನು ಮಂತ್ರಿ ಜೊತೆ ಚರ್ಚೆ ಮಾಡಿ ಇದಕ್ಕೆ ಬೇಕಾದ ಕೆಲಸ ಮಾಡ್ತಂತ ಹೇಳಿಕೊಂಡು ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ ಈ ಹೊರತು 2023ನೇ ಸಾಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು, ಉಳ್ಳಾಲ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ರಾಜೇಶ್ ಪುತ್ರನ್ ಮೊಗವೀರಪಟ್ನ, ಯೂತ್ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷರು ಸಾಜಿದ್ ಉಳ್ಳಾಲ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹನೀಫ್ ಹಾಜಿ, ಇರಾ ಯುವಕ ಮಂಡಲ, ಇರಾ ನೇಮು ಪೂಜಾರಿ, ಆಲ್ವಿನ್ ಡಿಸೋಜಾ, ಉಮೇಶ್ ಬೋಳಾರ್, ಪ್ರಮೋದ್ ಉಳ್ಳಾಲ್, ಎಂಎಚ್ ಮಲಾರ್, ಬದ್ರುದ್ದೀನ್ ಹರೇಕಳ, ಮಂಜುನಾಥ್ ಎಸ್ ರೇವಣ್ಕರ್, ಶೇಖರ್ ಪಂಬದರೆಗೆ ಮಾನಾದಿಗೆ ಮಲ್ತೇರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ರಾಜೇಶ್ ಜಿ, ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಧನಂಜಯ್ ಕುಂಬ್ಳೆ, ದರ್ಗಾ ಅಧ್ಯಕ್ಷರು ಬಿಜಿ ಹನೀಫ್, ಮೊಗವೀರ ಸಂಘದ ಅಧ್ಯಕ್ಷರು ಮನೋಜ್ ಕುಮಾರ್ ಸಾಲಿಯಾನ್, ಚೀರ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯ ಒಕ್ಕೂಟದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಹಬ್ಬಕ ಉತ್ಸವ ಸಮಿತಿ ಗೌರವ ಅಧ್ಯಕ್ಷರು ಹೈದರ್ ಪ್ರತಿಪಾಡಿ, ಎನಪಯ ಕಾಲೇಜದ ಉಪ ಪ್ರಾಂಶುಪಾಲರು ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಪದ್ಮ ಪ್ರಸಾದ್ ಜೈನ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ದ ಯೋಜನಾಧಿಕಾರಿ ಚೆನ್ನಕೇಶವ, ಬ್ಯಾರಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರು ನಜೀರ್ ಉಳ್ಳಾಲ್, ಉತ್ಸವ ಸಮಿತಿ ಗೌರವ ಉಪಾಧ್ಯಕ್ಷರು ಸದಾನಂದ ಬಂಗೇರ, ಉಪಾಧ್ಯಕ್ಷರು ದೇವಕಿ ಆರ್ ಉಳ್ಳಾಲ್, ಯುಪಿ ಆಲಿಯಬ್ಬ, ನಗರಸಭೆ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಹಬ್ಬಕ ಉತ್ಸವ ಸಮಿತಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ಸಭೆ ನೆತ್ಕೊಂಡರು. ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ, ಕೆಎಂಕೆ ಮಂಜನಾಡಿ ಸಭೆ ಸುಧಾರಿಕೆ ಮಲ್ತೇರು. ಕೋಶಾಧಿಕಾರಿ ಆನಂದ್ ಕೆ ಅಸೇಗೋಡಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು
ಕುಂಪಲದ ಶಿವಪುರತ ಉಳ್ಳಾಯಿ ಪಂಪಿನ ಅದ್ದೂರಿದ ಬ್ರಹ್ಮಕಲಶೋತ್ಸವದ ಸಂಭ್ರಮಲು ಸೋಮವಾರ ಕಾಣೆ ನಡೆತನು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ 108 ದಿನಕ್ಲೆದ ಸಂಧ್ಯಾಭಜನ ಕಾರ್ಯಕ್ರಮಲು ಯಶಸ್ವಿಯಾದ ನಡೆದಿದ್ದು 23 ತಾರೀಕಿದ್ದು ಬ್ರಹ್ಮಕಲಶೋತ್ಸವದ ಅಂಗವಾದ ಬೇತೆ ಬೇತೆ ಕಾರ್ಯಕ್ರಮಲು ನಡೆತಂಡು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡೆ 108 ದಿನಕ್ಲೆದ ಸಂಧ್ಯಾಭಜನ ಕಾರ್ಯಕ್ರಮಲು ಯಶಸ್ವಿಯಾದ ನಡೆದಿದ್ದು 23 ತಾರೀಕಿದ್ದು ಬ್ರಹ್ಮಕಲಶೋತ್ಸವದ ಅಂಗವಾದ ಬೇತೆ ಬೇತೆ ಕಾರ್ಯಕ್ರಮಲು ನಡೆತಂಡು. ಸೋಮವಾರ ಕಾಂಡೆ ಶ್ರೀ ಗಣಪತಿ ಶ್ರೀ ದುರ್ಗಾ ಬೊಕ್ಕ ಪರಮೇಶ್ವರ ದೇವತಾ ಸಾನ್ನಿಧ್ಯಲಿಗೆ ಪರಿಕಳಶ ಕಲಶಾಭಿಷೇಕ ಶ್ರೀ ದುರ್ಗೆ ಶ್ರೀ ಪರಮೇಶ್ವರ ದೇವರನ ದೇವತಾ ಸಾನ್ನಿಧ್ಯಲಿಗೆ ಪರಿಕಲಶ ಆದ 11-17 ವೃಷಭ ಲಗ್ನದ ಸುಮೂರ್ತಡೆ ಬ್ರಹ್ಮಕಲಶಾಭಿಷೇಕದ ಸಂಭ್ರಮಲು ನಡೆತಂಡು.
ಬ್ರಹ್ಮಶ್ರೀ ವೇದಮೂರ್ತಿ ಲೋಕೇಶ್ ತಂತ್ರೆಯನ್ನ ಪೌರೋಹಿತ್ಯಡ್ ಕಂಕನಾಡಿ ಗರೋಡಿ ಕ್ಷೇತ್ರದ ಬ್ರಹ್ಮಶ್ರೀ ವೇದಮೂರ್ತಿ ಗಂಗಾಧರ ಶಾಂತಿಯರ್ನ ನೇತೃತ್ವಡ್ ಭವಾನಿ ಶಂಕರ ಶಾಂತಿಯರ್ನ ಮುತಾಲಿಕೆಡ್ ಬ್ರಹ್ಮಕಲಶೋತ್ಸವದ ವೈದಿಕ ವಿಧುಗಳು ನಡೆತಂಡು. ಮಧ್ಯಾಹ್ನಡ್ ಮಹಾಪೂಜೆ ಪಲ್ಲ ಪೂಜೆ ಆದ ಅನ್ನ ಸಂತರ್ಪಣೆ ನಡೆತಂಡು. ಶಾದಿಕರ್ಮ ಘೋಷಣೆ ಮಾಡಿದ್ರೆ ತುಂಬಾ ಕ್ಷೇತ್ರ ಬೋರ್ಡ್ ಅಧ್ಯಾತ್ಮ ಅಭಿಷೇಕ ಸೇವೆ ಕ್ಷೇತ್ರ ನನ್ನ 16 ವರ್ಷ ಮಟ್ಟ ಒಂದು ಲೋಕಸಭೆ ಕ್ಷೇತ್ರ ಉತ್ತರೋತ್ತರ ಬೆಳಗಾವಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಸದಸ್ಯರು ಈ ಪೊರ್ತುಡು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನಡ್ 22 ತಾರೀಕು ಗುರುವಾರದ 25 ತಾರೀಕು ಐತಾರ ಮುಟ ಬಾರಿ ಗರ್ದಡು ವರ್ಷಾವಧಿ ಜಾತ್ರಾ ಉತ್ಸವ ನಡೆತಂಡು. ಶನಿವಾರ ಕಾಂಡೆ ವರ್ಷಾವಧಿ ಉತ್ಸವದ ಅಂಗವಾದ ಭಜನಾ ಸಂಕೀರ್ತನ ಕಾರ್ಯಕ್ರಮಲು ಕಾಂಡೆ ತುಡರು ಬೆಳಗಾವನ್ನು ತೊಟ್ಟಿಗೆ ಶುರುವಾದ ಬಯ್ಯಮುಟ ನಡೆತಂಡು. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನಡ್ ಕರಿ ಗುರುವಾರದ ಐತಾರ ಮುಟ ವರ್ಷಾವಧಿ ಜಾತ್ರಾ ಉತ್ಸವ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಡ್ ಬಾರಿ ಗಡ್ತಡ್ ನಡೆತಂಡು. ಶನಿವಾರ ಕಾಂಡಿರ್ದು ಬಯ್ಯಮುಟ ವಾರ್ಷಿಕ ಭಜನಾ ಕಾರ್ಯಕ್ರಮ ನಡೆತಂಡು. ಉದ್ಯಮಿ ಬೋಲ್ಯಗೊತ್ತು ವಿವೇಕ್ ಶೆಟ್ಟಿ ದಂಪತಿಲು ತುಡರು ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊಟ್ಟು ಕಾರ್ಯಕ್ರಮಕ್ಕೆ ಎಡ್ಡಿಪ್ಪು ಬಯಕೇರು.
ವಿಶೇಷವಾದ ದೇವರ ನಟನಗಳು ಕೈಕಾಲಕ್ಕೆ ಸುಖ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಶಾಂತಿ ಕೂಡ ಪುರ ಮುಂದುಗೊಂಡು ಆ ಮನಸ್ಸದಾದ ಪುರ ಸಂಕಲ್ಪಗಳು ಕೂಡ ಐನುಪುರ ಶೀಘ್ರ ನಿವೇಶಾದ ಚಿತ್ರ ಯೋಗ ಭಾಗ್ಯ ಪುರ ಪುರ ಮುಂದುಗೊಂಡು ಇಟ್ಟ ರೀತಿಯ ಚಿತ್ರ ಎಲ್ಲ ಮಲಮಲ್ಲ ಮಟ್ಟದ ಧರ್ಮ ತತ್ವದ ಪುರ ಚಿತ್ರ ಯೋಗ ಭಾಗ್ಯ ಶಕ್ತಿ ಸಾಮರ್ಥ್ಯ ಪುರ ಮುಂದುಗೊಂಡು ಮಾತ್ರ ಕಾತರ ಕ್ಷಣೆ ಸರ್ವಮಂಗಳ ಬಂಧನೆ ಕೊಡುವೆ ಸರ್ವಮಂಗಳ ಬಂಧನೆ ಶರಣ್ಯ ದೇವನಾರಾಯಣ ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಗೌರವ ಅಧ್ಯಕ್ಷರು ಚಂದ್ರಹಾಸ್ ಕೊಟ್ಟಾರಿ, ಅಧ್ಯಕ್ಷರು ವಿವೇಕಾನಂದ ಎಲ್ ಸನಿಲ್, ಉಪಾಧ್ಯಕ್ಷರು ಪ್ರೇಮದಾಸ ಕುತ್ತಾರ್, ಕಾರ್ಯದರ್ಶಿ ಅಮರ್ನಾಥ್ ಬಿ, ಕೋಶಾಧಿಕಾರಿ ವಾಸು ಪೂಜಾರಿ ಬೊಕ್ಕ ಪ್ರಮುಖರು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು. ಅವೆರ್ದು ಬೊಕ್ಕ ಕಾಂಡೆರ್ದು ಬಯ್ಯಮುಟ ಪರಿಸರದ ಭಜನಾ ಮಂದಿರದ ಕ್ಲೆರ್ದು ಭಜನಾ ಸಂಕೀರ್ತನೆ ನಡೆತಂಡು. ಸುದ್ದಿಗೊಂಜಲಿಗೆ ಸ್ವಾಗತ. ಮಾಡೂರು ಶ್ರೀ ವನದುರ್ಗ ಅಯ್ಯಪ್ಪ ಮಂದಿರಡು ವರ್ಷಾವಧಿ ಏಕಾಹ ಭಜನಾ ಉತ್ಸವ ಶನಿವಾರ ಪುಲ್ಯಕಾಂಡೆ ತುಡರು ಬೆಳಗಾವಿನ ತೊಟ್ಟಿಗೆ ಶುರುವಾದ ಐತಾರ ಕಾಂಡೆ ಮುಟ ನಡೆತನು. ಮಾಡೂರು ಶ್ರೀ ವನದುರ್ಗ ಅಯ್ಯಪ್ಪ ಮಂದಿರದ ವಾರ್ಷಿಕ ಭಜನಾ ಮಂಗಳೋತ್ಸವ
ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಶ್ರೀ ಶನೀಶ್ವರ ಪೂಜಾ ಕಾರ್ಯಕ್ರಮಲು ಶನಿವಾರದ್ದು ಐತಾರ ಮಠ ನಡೆತಂಡು. ವಾರ್ಷಿಕ ಏಕಾಹ ಭಜನಾ ಮಂಗಳೋತ್ಸವ ಶನಿವಾರ ಪುಲ್ಯಕಾಂಡೆ ತುಡರ್ ಬೆಳಗಾವನ ತೊಟ್ಟಿಗೆ ಸುರುವಾಂಡು. ಕುಡ್ಲ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ದಂಪತಿಲು ಯುವ ಉದ್ಯಮಿ ಪ್ರಸಾದ್ ಮಡ್ಯಾರ್ ತುಡರ್ ಬೆಳಗಾದ ಏಕಾಹ ಭಜನಾ ಮಂಗಳೋತ್ಸವನು ಉದಿಪನ ಮಲ್ತೇರು. ಉಂದುವೆ ಪೊರ್ತು ಸಹಕಾರ ರತ್ನ ಸೇರ್ನಂಚ ಅವ್ವೇತು ಪ್ರಶಸ್ತಿಲೆನ್ ಪಡೆಯಿನ ಚಿತ್ತರಂಜನ್ ಬೋಳ್ಳಾರ್ರೆಗ್ ಮಂದಿರದ ವತಿರ್ದು ಅಭಿನಂದನೆ ಸಂದಾಯರು. ಮಂದಿರದ ಸ್ಥಾಪಕರು ಉದ್ಯಮಿ ಕೆಪಿ ಸುರೇಶ್, ಅಧ್ಯಕ್ಷರು ಚಂದ್ರಶೇಖರ್ ಕೆಪಿ, ಗುರುಸ್ವಾಮಿ ಭಾಸ್ಕರ್ ಕರ್ಕೇರ, ಅರ್ಚಕರು ಪ್ರಶಾಂತ್ ಶಾಂತಿ, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಅವಿರ್ದು ಬೊಕ್ಕ ಐತಾರ ಪುಲ್ಯ ಕಾಂಡೆಮುಟ್ಟ ಪರಿಸರದ ಬೇತೆ ಬೇತೆ ಭಜನಾ ಮಂದಿರದ ಕ್ಲಿರ್ದು ಭಜನಾ ಸಂಕೀರ್ತನೆ ನಡೆತಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ್ ನಡಾರು ದೇವರ ಅರಮನೆ ರಸ್ತೆದ ಶ್ರೀ ಕೊರಗಜ್ಜ ಸ್ವಾಮಿ ಸಾನ್ನಿಧ್ಯಡ್ 7ನೇ ವರ್ಷದ ವರ್ಷಾವಧಿ ಉತ್ಸವ ಐತಾರ ಕಾಂಡೆ ದೀಪೋದ್ಘಾಟನೆ ಶುರುವಾದ ರಾತ್ರಿ ಮುಟ್ಟ ಬಾರಿ ಗರ್ದಡು ಭಕ್ತಿ ವಿಜೃಂಭಣೆ ನಡೆತನು. ಕೋಟೆಕಾರ್ ನಡಾರ್ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಮುತಾಲಿಕೆಡ್ ಶ್ರೀ ಸ್ವಾಮಿ ಕೊರಗಜ್ಜ ಸಾನ್ನಿಧ್ಯಡ್ 7ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮಲು ಐತಾರ ಇಡೀ ದಿನ ನಡೆತನು. ಕಾಂಡೆ ಶ್ರೀಮತಿ ಸುರೇಖಾ ಬೊಕ್ಕ ರವಿಶಂಕರ್ ಸೋಮೇಶ್ವರ, ಕೊಲ್ಯ ಪರ್ಯತೂರುದ ಶ್ರೀಮತಿ ನಯನಾ ಬೊಕ್ಕ ಪುರುಷೋತ್ತಮ್ ಗಟ್ಟಿ, ಉಳ್ಳಾಲ ಸುಂದರಿ ಬಾಗ್ದ ಶ್ರೀಮತಿ ಯಶಸ್ವಿನಿ ಬೊಕ್ಕ ಅಶ್ವಥ್, ಶ್ರೀಮತಿ ಶ್ಲೋಕಾ ಬೊಕ್ಕ ಅವಿನಾಶ್ ರೈ ನಡಾರ್ ಗುತ್ತು, ಶ್ರೀಮತಿ ಶಾಲಿನಿ ಬೊಕ್ಕ ರಘುನಾಥ್ ಶೆಟ್ಟಿ ಪನೀರ್, ಶ್ರೀಮತಿ ಲಲಿತಾ ಬೊಕ್ಕ ಭಾಸ್ಕರ್ ಗಟ್ಟಿ ನಡಾರ್, ಶ್ರೀಮತಿ ದೀಕ್ಷಾ ಬೊಕ್ಕ ಸಾಗರ್ ಶೆಟ್ಟಿ ಮಡ್ಯಾರ್ ತುಡರ್ ಬೆಳಗಾದ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಕಾಂಡೆ ಗಣಹೋಮ, ನವಕಲಶ ಹೋಮ, ಕಲಶಾಭಿಷೇಕ ನಡೆತಂಡು. ಅವಿರ್ದು ಬೊಕ್ಕ ಭಜನೆ,
ಕುಣಿತ ಭಜನೆ ನಡೆತಲು. ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ನಡೆತಲು. ನಡಾರ್ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.
ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿದ ಪೆರ್ಮೇನು ಪಡೆಯಿನ ಕೊಲ್ಯ ಬಿಲ್ಲವ ಸೇವಾ ಟ್ರಸ್ಟ್ದ ನಿರೇಳ್ಡು ಉಳ್ಳಾಲ ತಾಲೂಕು ಬಿಲ್ಲವ ಸಮಿತಿದ ಸಹಕಾರಡು ಉಳ್ಳಾಲ ವ್ಯಾಪ್ತಿದ ಬೇತೆ ಬಿಲ್ಲವ ಸಂಘ ಸಂಸ್ಥೆಲೆದ ಒಟ್ಟು ಸೇರಿಗೆಡು ಮಾಮಲ್ಲ ಉಳ್ಳಾಲ ತಾಲೂಕು ಬಿಲ್ಲವೇರನ ಸಮಾವೇಶ ಐತಾರ ಕಾಂಡಿರ್ದು ಬಯ್ಯಮುಟ್ಟ ಕೊಲ್ಯ ಬಿಲ್ಲವ ಸಂಘದ ವಟಾರಡು ಬಾರಿ ಗರ್ದನೆ ನಡೆತದು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ನಿರೇಳ್ಡು ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶ ಸಮಿತಿ ಮುತಾಲಿಕೆಡು ಉಳ್ಳಾಲ ತಾಲೂಕು ವ್ಯಾಪ್ತಿದ ಬಿಲ್ಲವ ಸಂಘ ಸಂಸ್ಥೆದ ಒಟ್ಟು ಸೇರಿಗೆಡು ಬಿಲ್ಲವೇರ್ನ ಸಮಾವೇಶರು ಕೊಲ್ಯ ಬಿಲ್ಲವ ಸಂಘದ ವಠಾರಡು ಐತಾರ ಅಡನೆ ಮಂದಿದ್ದೇರು. ಕಾಂಡೆ ಸುರುಕು ತೊಕೋಡು ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲೆದ ಕೈತಲರ್ದು ಕೊಲ್ಯ ಸಮಾವೇಶ ನಡಪುನ ಸಂಘದ ವಟಾರ ಮುಟ್ಟ ವಾಹನ ಜಾಥಾ ನಡೆತರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಬಿಲ್ಲವರ ಸಮಾವೇಶ ಸಮಿತಿ ಸಹಭಾಗಿತ್ವದಲ್ಲಿ ಉಳ್ಳಾಲ ತಾಲೂಕು ಬಿಲ್ಲವರ ಸಮಾವೇಶ ದಿನಾಂಕ 25/2/2024 ಆದಿತ್ಯವಾರ. ಸ್ಥಳ ಕೊಲ್ಯ ಬಿಲ್ಲವ ಸಮಾಜ ಸಂಘದ ಆವರಣ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಮತ್ತು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಇದರ 46ನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಉಳ್ಳಾಲ ತಾಲೂಕು ಬಿಲ್ಲವರ ಸಮಾವೇಶದ ಸಾಮರಸ್ಯ ಸಹಬಾಳ್ವೆಯ ಸಂಘಟನೆಗಾಗಿ ವಾಹನ ಜಾಥಾ ಬೆಳಿಗ್ಗೆ 8:30. ಸ್ಥಳ ತೊಕ್ಕೋಡು ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲೆಯ ಬಳಿಯಿಂದ 10 ಗಂಟೆಗೆ ಉಳ್ಳಾಲ ತಾಲೂಕು ಬಿಲ್ಲವೇರ್ನ ಸಮಾವೇಶ ಸಮಿತಿದ ಅಧ್ಯಕ್ಷರು ಎಜೆ ಶೇಖರ್ ವಾಹನ ಜಾಥಾಗೂ ಚಾಲನೆ ಕೊರಿಯರು. ಹಿಂದುಳಿದ ವರ್ಗದ ನಿರ್ದೇಶಕರು ಕೆಟಿ ಸುವರ್ಣ, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಸತೀಶ್ ಕುಂಪಲ, ಬಿಲ್ಲವೇರ್ನ ಮಹಾಮಂಡಲದ ಅಧ್ಯಕ್ಷರು ರಾಜಶೇಖರ್ ಕೋಟ್ಯಾನ್, ಸಮಾವೇಶದ ಗೌರವ ಅಧ್ಯಕ್ಷರು ಚಂದ್ರಶೇಖರ್ ಉಚ್ಚಿಲ್, ಬಾಬು ಶ್ರೀಶಾಸ್ತ ಕಿನ್ಯ, ದೇವಕಿ ಆರ್ ಉಳ್ಳಾಲ್, ಸತೀಶ್ ಕರ್ಕೇರ, ಗೌರವ ಸಲಹೆಗಾರರು ದಿನೇಶ್ ಅತ್ತಾವರ, ಸೋಮೇಶ್ವರ ಪುರಸಭಾ ಕೌನ್ಸಿಲರ್ ದೀಪಕ್ ಪಿಲಾರ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್, ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಎಸ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸುವರ್ಣ, ಕೋಶಾಧಿಕಾರಿ ಸೀತಾರಾಮ್ ಕರ್ಕೇರ, ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ಪ್ರಧಾನ ಕಾರ್ಯದರ್ಶಿ ಯತೀಶ್ ಕುಮಾರ್ ವೆಂಕಹಿತ್ಲು, ಮಹಿಳಾ ಸಮಿತಿ ಅಧ್ಯಕ್ಷರು ರೇವತಿ ವಿಶ್ವನಾಥ್, ಗೌರವ ಅಧ್ಯಕ್ಷರು ಮೀನಾಕ್ಷಿ ಐತಪ್ಪ, ಕಾರ್ಯದರ್ಶಿ ತ್ರಿವೇಣಿ ಕುಂಪಲ, ಯುವವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು ಯತೀಶ್ ಎಂ ಸಂಕೊಳಿಗೆ, ಕಾರ್ಯದರ್ಶಿ ಜೀವನ್ ಕೊಲ್ಯ, ಉದ್ಯಮಿ ಜಯಂತ್ ಕಾಪಿಕಾಡ್, ಪ್ರಚಾರ ಸಮಿತಿ ಸಂಚಾಲಕರು ಕುಸುಮಾಕರ್ ಕುಂಪಲ, ಸಂಚಾಲಕರು ಜೀವನ್ ಕೆರೆಬೈಲ್, ರಾಜೇಶ್ ಕೆರೆಬೈಲ್, ಕೊಣಾಜೆ ಬಿಲ್ಲವ ಸಮಾಜದ ಅಧ್ಯಕ್ಷರು ರವೀಂದ್ರ ಬಂಗೇರ ಜಾಥಾದ ಮುತಾಲಿಗೆಡಿದ್ದಾರೆ. ಅವಿರ್ದ ಬೊಕ್ಕ ಕೊಲ್ಯ ಬಿಲ್ಲವ ಸಮಾಜ ಸಂಘದ ವಟಾರಡು ಅಟನೆ ಮಲ್ತಿನ ಸಮಾವೇಶನ ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಉದಿಪನ ಮಲ್ತದು ಶುಭ ಹಾರೈಸಿರು. ಕೊಡಿಲೆಕ್ಕ ಬಾನಡು ಬೊಲ್ಲಿ ಕಡಲ್ಡು ಮುತ್ತು ಬನಟ್ಟು ಮರವೆಂಕು ಲೆಕ್ಕ ಲೇಸ್ತ ಪೂರ್ಲುಗಿತೆ ಐಸಿರದ ಉದ್ದೀಪನ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ. ಸಣ್ಣ ತಾಲೂಕಿನಲ್ಲಿ ಮಾಡಿ ಇಷ್ಟು ದೊಡ್ಡ ಬೇಡಿಕೆಗಳು ಇಟ್ಟಿದ್ದಾಗ ನನಗೆ ಆಶ್ಚರ್ಯ. ಇವೆಲ್ಲ ಬೇಡಿಕೆ ಬರಬೇಕಾಗಿದ್ದು ರಾಜ್ಯ ಮಟ್ಟದಲ್ಲಿ ಆದಾಗ, ಜಿಲ್ಲಾ ಮಟ್ಟದಲ್ಲಿ ಆದಾಗ ಅದನ್ನು ನೀವು ಮುಖ್ಯಮಂತ್ರಿಗಳನ್ನ ಕರೆಸಿ ಹೇಳಬೇಕಾಗುತ್ತೆ. ಆಗ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಬೇಡಿಕೆಗಳು ಎಷ್ಟು ಮಹತ್ವಪೂರ್ಣವಾದ ಬೇಡಿಕೆ, ಇದನ್ನು ಯಾಕೆ ನಾವು ಮಾಡಬೇಕು ಅಂತ ಹೇಳಿ ತಿಳ್ಕೊಬೇಕಾದ್ರೆ ಅವ್ರನ್ನ ಕರೆಸಬೇಕಾಗುತ್ತೆ. ಆದ್ದರಿಂದ ನಾವು ಒಂದೇ ಒಂದು ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಚಿಕ್ಕಮಗಳೂರಿಗೆ ಹೋಗಿ ಅವಲಾದರೂ ಆಲ್ದೂರಿನಲ್ಲಿ ಒಂದು ಕಾಫಿ ತೋಟದಲ್ಲಿ ಕಾರ್ಮಿಕ ಅವ್ರು ಬಂದು ಒಂದ್ಸಲಿ ಹೇಳ್ತಾರೆ, ಸರ್ ನಾವೆಲ್ಲ ಬಡವರು ಕೂಲಿ ಕಾರ್ಮಿಕರು, ನಾವು ಸಮುದಾಯ ಭವನ ಕಟ್ಟಬೇಕು, ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ. ಯಾವಾಗಲೂ ದುಡ್ಡು ಅಂತ ಬರ್ತಾರೆ, ಯಾರು ಕೆಲಸ ಮಾಡೋದಿಲ್ಲ ಅಂತೇಳಿ ಜಾಗ ಇದೆಯಾ ಅಂದೆ. ಇದೆ ಸರ್ ಅದು ಜಾಗ ನೋಡಿದೆ, ಯಾರೋ ಗೌಡ್ರು ಜಾಗ ಕೊಟ್ಟಿದ್ರು, ಅಲ್ಲೂ ಯಾರು ಬಿಲ್ಲವರು ಈಡಿಗರು ಯಾರು ಜಾಗ ಕೊಟ್ಟಿರಲಿಲ್ಲ. ಯಾರೋ ಮೇಲ್ಜಾತಿಯವರು ಅವ್ರನ್ನೆಲ್ಲ ಕಷ್ಟ ನೋಡಿ ನೀವೊಂದು ಸಮುದಾಯ ಭವನ ಮಾಡಿ ಅಂತ ಹೇಳಿ. ದುಡ್ಡು ಬೇಕು ಅಂದ್ರೆ ಒಂದು 15 ಲಕ್ಷ ಕೊಟ್ಬಿಟ್ಟು ನಾನು ಸುಮ್ಮನೆ ಆಗೋದೆ, ಮರ್ತು ಹೊರಟೋಗಿದ್ದೆ. 1 ವರ್ಷ ಬಿಟ್ಟು ಬಂದರು, ಸುಸಜ್ಜಿತವಾದ ಒಂದು ಸಮುದಾಯ ಭವನ ಕಟ್ಟಿ ನನ್ನನ್ನು ಕರೆಸಿದ್ರು. ಹೋಗಿದ್ದೆ, ಅಲ್ಲಿ ಹೋದಾಗ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಈಗಲೂ ಭಾಳ ಸುಂದರವಾಗಿ ಮಾಡಿದ್ದಾರೆ. ಅವ್ರನ್ನ ಕೇಳಿದೆ, ಇದರಲ್ಲಿ ಬರ್ತಕ್ಕಂಥ ಹಣ ಏನು ಮಾಡ್ತೀರಾ ಅಂತ ಹೇಳಿ. ಸರ್, ಹಣ ಬಂದಿದ್ದ ಹಣದಲ್ಲಿ
ಇದೆಲ್ಲ ಮೇಂಟೆನೆನ್ಸು, ಅದನ್ನು ಸಮುದಾಯ ಭವನ ಮೇಂಟೆನೆನ್ಸ್ ಮಾಡಿ ಉಳಿದ ಹಣವನ್ನು ಎಲ್ಲ ಜಾತಿಯ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಕೊಡ್ತೀವಿ ಅಂದಾಗ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದೆ. ಒಬ್ಬ ಬಡ ತೋಟದ ಕೂಲಿ ಕಾರ್ಮಿಕನ ಹೊಟ್ಟೆನಲ್ಲಿ ಬೆಂಕಿ ಇರುತ್ತೆ. ವಿಧಾನಸಭಾಧ್ಯಕ್ಷರು UT ಖಾದರ್ ಪಾತಿರೊಂದು ಬಿಲ್ಲವ ಸಮಾಜದ ಹಿರಿಯರು ಪಾರ್ದು ಕೊಡ್ತಿನ ಸಂಸ್ಕೃತಿ ಪರಂಪರೆಯನ್ನು ಒರಿಪಾದು ಉಳ್ಳಾಲ ತಾಲೂಕು ಅಟಣೆ ಮಾಡ್ತಿನ ಈ ಐತಿಹಾಸಿಕ ಸಮಾವೇಶದ ನಿರ್ಣಯಲು ಭವಿಷ್ಯಡು ಬಿಲ್ಲವ ಸಮಾಜದ ಸ್ವಾಭಿಮಾನ ಬೊಕ್ಕ ಗೌರವನ ನನಲಾತು ಜಾಸ್ತಿ ಮಲ್ಪೆರೆ ಉಂಡು. ಇತ್ತಿದ ಜವನರಿಗೂ ಇಂದೊಂಜಿ ಮಲ್ಲ ಕೊಡುಗೆ ಆಯರ ಉಂಡು ಪಂಡ ತೆರಿಪಾಯರು. ನನಗೆ ಅತ್ಯಂತ ಸಂತೋಷವಾಗ್ತದೆ. ಬಹುಶಃ ತಾವು ಬಿಲ್ಲವ ಸಮಾಜದ ಎಲ್ಲರೂ ಒಟ್ಟುಗೂಡಿಕೊಂಡು, ಅದು ಹಿರಿಯರು, ಯುವಕರು, ಕಿರಿಯರೆಲ್ಲ ಸೇರಿಕೊಂಡು, ವಿದ್ಯಾರ್ಥಿಗಳು ಸೇರಿಕೊಂಡು ತಾಲೂಕು ಮಟ್ಟದ ತಮ್ಮ ಐತಿಹಾಸಿಕವಾದ ಸಮಾವೇಶ ತಾವು ಇವತ್ತು ಮಾಡಿಕೊಂಡಿದ್ದೀರಿ. ನನಗೆ ವಿಶ್ವಾಸ ಇದೆ, ಇವತ್ತು ಮಾಡಿದಂತಹ ಒಂದು ಐತಿಹಾಸಿಕ ಸಮಾವೇಶ ಭವಿಷ್ಯ ದಿನಗಳಲ್ಲಿ ಬಿಲ್ಲವ ಸಮುದಾಯದ ಸ್ವಾಭಿಮಾನ ಮತ್ತು ಗೌರವವನ್ನು ಇನ್ನಷ್ಟು ಜಾಸ್ತಿ ಮಾಡುವಂತಹ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಏನೆಲ್ಲ ತಾವು ನಿರ್ಣಯ ಮಾಡಿದ್ದೀರಾ ಆ ನಿರ್ಣಯನೆಲ್ಲವೂ ಕೂಡ ಇವತ್ತು ಜನಪ್ರತಿನಿಧಿಗಳು, ಸರ್ಕಾರ ಅದನ್ನು ಒಪ್ಪಿಕೊಂಡು ಅದಕ್ಕೆ ಒಪ್ಪಿಗೆ ಕೊಡುವ ಮೂಲಕ ಭವಿಷ್ಯದ ಜನಾಂಗಕ್ಕೆ ಮತ್ತು ಯುವ ಪೀಳಿಗೆಗೆ ಬಹುಶಃ ದೊಡ್ಡ ಮಟ್ಟದ ಕೊಡುಗೆ ಈ ಒಂದು ಸಮಾವೇಶದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಸಮಾವೇಶ ಅದು ಬಿಲ್ಲವರ ಈಗಿನ ಸಮಸ್ಯೆ ಚರ್ಚೆ ಮಾಡುವ ಒಂದು ಸಮಾವೇಶ ಮಾತ್ರ ಅಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಒಂದು ಸಮಾವೇಶ ನಿಮ್ಮ ಸಂಸ್ಕೃತಿ, ಪರಂಪರೆ, ಆಚಾರ, ವಿಚಾರಗಳು, ನಿಮ್ಮ ಸಮಾಜ ಅತ್ಯಂತ ಹಿರಿಯ ಕಿರಿಯಲ್ಲ ನಾಯಕರು, ನಿಮ್ಮ ಸಮಾಜಕ್ಕೆ ಮತ್ತು ಮಾತ್ರವಲ್ಲ ಎಲ್ಲ ಸರ್ವ ಸಮಾಜ ಕೊಟ್ಟಂತ ಕೊಡುಗೆ ಏನಿತ್ತು, ಏನಿದೆ, ಏನಾಗಿತ್ತು ಅಂತೇಳಿ ಇದೊಂದು ಯುವ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಸಮುದಾಯಕ್ಕೆ ತಿಳಿಸುವಂಥ ಮತ್ತು ವರ್ಗಾಯಿಸುವ ನಿಮ್ಮ ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮಿಂಗ್ ಒಂದು ಕಾರ್ಯಕ್ರಮ, ಪರಂಪರೆಯನ್ನು ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜೊತೆಯಲ್ಲಿ ನಮ್ಮ ಸಂವಿಧಾನದ ಸತೀಶ್ ಸುರತ್ಕಲ್ಲು ಕೂಡ ಇವತ್ತು ಇದ್ದಾರೆ. ಆದ ಕಾರಣ ಇದೊಂದು ಅತ್ಯುತ್ತಮವಾದ ಕಾರ್ಯಗಳ ಮುಂದೆ ಬರೋದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಿಮ್ಮ ಸಮಾಜ ನನಗೆ ಜಾಸ್ತಿ ಹೆಚ್ಚೇನು ಹೇಳ್ಬೇಕೆಂದಿಲ್ಲ. ಯಾಕೆ ನಾವು ಬೆಳೆದು ಬಂದದ್ದೇ ನಮ್ಮ ನೆರೆಕರು. ಬಹುಶಃ ನಿಮ್ಮ ಸಮಾಜದ ಬಹುಶಃ ಇವತ್ತು ಜಾಸ್ತಿ ಇದ್ರು. ನಮ್ಮ ನೆರೆಕರು ಇದ್ದದ್ದು ತನ್ಯಪ್ಪ ಪೂಜಾರಿ ಅಂತೇಳಿ ಬಹುಶಃ ಇವತ್ತು ನಮ್ಮ ಮನೆಯ ಮುಂದೆ ಇದ್ದದ್ದೇ ಅವರು. ನಾವು ಬೆಳಿಗ್ಗೆ ಎದ್ದು ಅವರ ಮನೆಯಲ್ಲಿ, ಅವರ ಮಕ್ಕಳು ನಮ್ಮ ಮನೆಯಲ್ಲಿ ಇದ್ದಂಥ ವಿಚಾರ ಇದೆ. ನಾನು ಯಾವಾಗ ಹೇಳಿದ್ದೆ, ನನಗೆ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮ ಜೊತೆಯಲ್ಲಿ ಒಟ್ಟುಗೂಡಿ ಹೋಗುವಂಥ ದೊಡ್ಡ ಮಟ್ಟ ಆತ್ಮವಿಶ್ವಾಸ ಮತ್ತು ನನಗೆ ವ್ಯಕ್ತಿತ್ವ ಕೊಟ್ಟಿದ್ರೆ ಅದು ರಾಜಕೀಯದಿಂದ ಬಂದದಲ್ಲ, ಅದು ತಪ್ಪು. ನನಗೆ ಕೊಟ್ಟಿದ್ರೆ ಅದು ನನ್ನ ನೆರೆಕರೆಯವರು, ನನ್ನ ತಂದೆ ತಾಯಿಯಿಂದ, ನನ್ನ ಆತ್ಮೀಯ ಮಿತ್ರರನ್ನು ಕೊಟ್ಟಂಥ ಸಂಸ್ಕೃತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ನನ್ನ ತಂದೆ ಶಾಸಕರಾಗಿದ್ದು, ಬಹುಶಃ ನನ್ನ ತಂದೆ ಜೋರು ಮಾಡ್ತಿದ್ರು ಕೂಡ ನನ್ನ ತಂದೆ ನನ್ನ ಹಿಂದಿನ ಭಾಗದಿಂದ ಕಳಿಸ್ತಿದ್ರು. ನಮ್ಮ ರಾಧಕ್ಕರ ಜೊತೆ, ಯಮುನಕ್ಕರ ಜೊತೆ, ಪಕ್ಕದ ಮನೆ ಜೊತೆ. ಆಗ ಏನಿದೆ, ಆಗ ಇಂತೆಲ್ಲ ಕಾರ್ಯಕ್ರಮ ಇಲ್ಲ. ಆಗ ಸೈಕಲ್ ಬ್ಯಾಲೆನ್ಸ್, ಹಳಿಕತೆ, ಯಕ್ಷಗಾನ ಆ ಕಾಲದಲ್ಲಿ. ಆಗ ನಮ್ಮ ರಾತ್ರಿ ಕರ್ಕೊಂಡು ಹೋಗುವ ಕತೆ, ಭೂತದ ಕತೆ, ಆ ಕತೆ, ಈ ಕತೆ ಎಲ್ಲ ನಮ್ಮ ಬಹುಶಃ ನಾವು ಬೆಳಿಗ್ಗೆ ಅವ್ರ ಮನೆಯಲ್ಲಿ, ಅವ್ರ ಮಕ್ಕಳು ನಮ್ಮ ಮನೆಯಲ್ಲಿ. ಈ ಒಂದು ಸಂಸ್ಕೃತಿಯೇ ನಮ್ಮ ಮನೆ ಮತ್ತು ನಮ್ಮ ಸುತ್ತಮುತ್ತ ಒಟ್ಟಾರದವ್ರು ಕೊಟ್ಟಂತ ಒಂದು ಸಂಸ್ಕೃತಿ ನಮ್ಮ ಇವತ್ತು ವ್ಯಕ್ತಿತ್ವವಾಗಿ ಬಂದುಬಿಟ್ಟು ಹೊರತು ಇದು ರಾಜಕೀಯದ ಟೀಕೆಯಿಂದ ಹೋಗುವಂಥದ್ದಲ್ಲ. ಇದು ನಾನು ಮಣ್ಣಾಗುವಾಗ ಮಾತ್ರ ಅದು ಮಣ್ಣಾಗುವಂಥ ಸಂಸ್ಕೃತಿಯು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಪೊರ್ತು ಪೊಲೀಸ್ ಸೇವೆಡು ರಾಷ್ಟ್ರಪತಿಲಿರ್ದು ಶ್ಲಾಘನೀಯ ಸೇವಾ ಪದಕ ಪುರಸ್ಕೃತರು ರಾಮ ಪೂಜಾರಿ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯಡು ಬಂಗಾರದ ಪದಕ ವಿಜೇತರು ಯಶ್ಪಾಲ್ ಬಗಾಮಿಲರಿಗೆ ಮಾನಾದಿಗೆ ಮಂತೇರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇರಾ ನೇಮು ಪೂಜಾರಿ, ಪ್ರಮೋದ್ ಉಳ್ಳಾಲ್, ಬಿಲ್ಲವ ಭವನದ ನೀಲನಕ್ಷೆ ವಿನ್ಯಾಸ ಮಲ್ತಿನ ಧರ್ಮರಾಜ್ ಅಮ್ಮುಂಜೆ, ನಿಶಿತ್ ಡಿ ಅಮ್ಮುಂಜೇರನ್ನು ಗೌರವಿಸಾಯರು. ಅಖಿಲ ಭಾರತ ಬಿಲ್ಲವೆರ್ನ ಯೂನಿಯನ್ದ ಅಧ್ಯಕ್ಷರು ನವೀನ್ ಚಂದ್ರ ಡಿ ಸುವರ್ಣ ಲೇಸ್ದ ಗುರ್ಕಾರ್ಮನ್ನು ವಹಿಸುತ್ತಿದ್ದರು. ಸಂಸದರು ನಳಿನ್ ಕುಮಾರ್ ಕಟೀಲ್, ವಿಪಕ್ಷ ನಾಯಕರು ಕೋಟ ಶ್ರೀನಿವಾಸ್ ಪೂಜಾರಿ, ಹರೀಶ್ ಕುಮಾರ್, ಸಾಗರ ಶಾಸಕರು ಗೋಪಾಲಕೃಷ್ಣ ಬೇಳೂರು, ಕರ್ನಾಟಕ ರಾಜ್ಯ ಆರ್ಯ ಈಡಿಗ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ತಿಮ್ಮೇಗೌಡ, ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಸತೀಶ್ ಕುಮಾರ್ ಕುಂಪಲ, ಕಂಕನಾಡಿ ಗರೋಡಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದ ಅಧ್ಯಕ್ಷರು ಚಿತ್ತರಂಜನ್ ಗರೋಡಿ, ಮುಲ್ಕಿ ಬಿಲ್ಲವೆರ್ನ ಮಹಾಮಂಡಲದ ಅಧ್ಯಕ್ಷರು ರಾಜಶೇಖರ್ ಕೋಟ್ಯಾನ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷರು ಎಚ್ಎಸ್ ಸಾಯಿರಾಮ್, ಕೋಶಾಧಿಕಾರಿ ಪದ್ಮರಾಜ್ ಆರ್, ನಾರಾಯಣಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷರು ಸತ್ಯಜಿತ್ ಸುರತ್ಕಲ್, ಕುದ್ರೋಳಿ ವಿಶ್ವ ಮಹಿಳಾ ಸಂಘದ ಅಧ್ಯಕ್ಷರು ಊರ್ಮಿಳಾ ರಮೇಶ್, ಲಂಡನ್ದ ಕಾರ್ಕಳ ನಾರಾಯಣ್ ಕುಕ್ಯಾನ್, ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ಅಧ್ಯಕ್ಷರು ಹರೀಶ್ ಪೂಜಾರಿ, ತುಳು ಚಿತ್ರನಟೆ ಭೋಜರಾಜ್ ವಾಮಂಜೂರು, ಉಳ್ಳಾಲ ತಾಲೂಕು ಬಿಲ್ಲವೆರ್ನ ಸಮಾವೇಶದ ಅಧ್ಯಕ್ಷರು ಎಜೆ ಶೇಖರ್, ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಎಸ್ ಪೂಜಾರಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು.
ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಸಭೆ ನಿಂತ್ಕೊಂಡೇರು. ದಿನೇಶ್ ಸುವರ್ಣ ರಾಯಿ ಬೊಕ್ಕ ಪ್ರಜ್ಞಾ ಓಡಿನಾಳ ಸಭೆ ಸ್ಟಾರಿಕೆ ಮಲ್ತೇರು. ಯುವವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು ಲತೀಶ್ ಎಂ ಸಂಕೊಳಿಗೆ ಸೊಲ್ಮೆ ಸಂದಾಯರು. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ ನಿರ್ಣಯ ಮಂಡಿಸಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಭಟ್ನಗರದ ಪೆರ್ಮೆದ ಕ್ರೀಡಾ ಸಂಸ್ಥೆ ಶಿವಾಜಿ ಫ್ರೆಂಡ್ ಸರ್ಕಲ್ ಬೊಕ ಶ್ರೀಸ್ವಾಮಿ ಕೊರಗಜ್ಜ ಶಿವಾಜಿ ಸಮಿತಿದ ಮುತಾಲಿಕೆಡು ಶ್ರೀಸ್ವಾಮಿ ಕೊರಗಜ್ಜನ ವರ್ಷಾವಧಿ ಕೋಲೋತ್ಸವ ದೊಂದಿ ಬೊಲ್ಪುದ ವಿಶೇಷತೆಡು ಬಾರಿ ಗರ್ದಡು ನಡತನು. ತೊಕ್ಕೋಟು ಭಟ್ನಗರ ಶ್ರೀ ಸ್ವಾಮಿ ಕೊರಗಜ್ಜ ಶಿವಾಜಿ ಸಮಿತಿ ಬೊಕ್ಕ ಶಿವಾಜಿ ಫ್ರೆಂಡ್ ಸರ್ಕಲ್ ಮುತಾಲಿಕೆಡು ಸ್ವಾಮಿ ಕೊರಗಜ್ಜನ ಕೋಲದ ಅಂಗವಾದ ಶನಿವಾರ ಕಾಂಡೆ ಗಣಹೋಮ ನಡೆತನು. ರಾತ್ರಿಡು ದೊಂದಿದ ಬೊಲ್ಪುಡು ಶ್ರೀ ಸ್ವಾಮಿ ಕೊರಗಜ್ಜನ ಕೋಲ ಸೇರ್ದಿಂಚಿ ಮಲ್ಲ ಸಂಖ್ಯೆದ ಭಕ್ತ ಬಂಧುಲ ನಡುಟು ಭಕ್ತಿ ವಿಶ್ರಮಣೆ ನಡೆತನು.
ಅಧಿಕಾರ ಪೀಠಗಳು ಸಿದ್ಧ ಲೈಬ್ರರಿಯಲ್ಲ ಅವೇ ಪ್ರಕಾರವಾದ ಅಧಿಕಾರ ಪೀಠಗಳು ಮೇಲಿಂದ ಸೋಮಂತಿ ಗುರುದೇವರು ಅವೇ ಪ್ರಕಾರವಾದ ವಿಷ್ಣುಮೂರ್ತಿ ದೇವರಲ್ಲ ಎಲ್ಲ ಪೇರು ಬೆರಕಮಿದ್ರು ಮಗನ ತುಂಬಿದ್ರು ಮಗೇ ಚಿನ್ನಮಿದ್ರು ಧರ್ಮವಲ್ಲ ಅಖಿಲವಾದ ಮತ್ತು ಪೂಜೆ ಮತ್ತು ಅವಿರ್ದು ಬೊಕ್ಕ ಅಜ್ಜನ ಪ್ರಸಾದ ಅನ್ನ ಪ್ರಸಾದನು ಭಕ್ತಾದಿಲು ಪಡೆಯುಂಡಿರು. ಶಿವಾಜಿ ಫ್ರೆಂಡ್ ಸರ್ಕಲ್ ಬೊಕ್ಕ ಸ್ವಾಮಿ ಕೊರಗಜ್ಜ ಶಿವಾಜಿ ಸಮಿತಿ ಅಧ್ಯಕ್ಷರು ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಳಿದ್ದಾರೆ. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೆ ಪೊಸಕುರದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲತು ಒಂದು ಪ್ಲೇ ಪೊಸಕುರಲ್ 24x7.